ಪ್ರವಾದಿ, ಮಾನವ ಕುಲದ ವಿಮೋಚಕ, ಮಾನವತೆಯ ಮಾರ್ಗದರ್ಶಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎನ್ನುವಂತಹ ಒಂದು ಅಭಿಯಾನ ಕರ್ನಾಟಕ ರಾಜ್ಯಾದ್ಯಂತ ನಡೀತಾ ಇದೆ. ಪ್ರವಾದಿ ಮುಹಮ್ಮದರ ಪಾವನ ಜೀವನ, ಅವರ ವ್ಯಕ್ತಿತ್ವ, ಅವರ ನಡೆನುಡಿಗಳು, ಅವರ ಆದರ್ಶ, ಅವರ ಸಂದೇಶದ ಪ್ರಮುಖ ಅಂಶಗಳನ್ನು ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದಕ್ಕಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಅದು ಹಮ್ಮಿಕೊಂಡಿದೆ. ಇದೀಗ ತಮ್ಮ ಮುಂದೆ ಈ ಒಂದು ಸುಂದರ ಸಂಜೆಯಲ್ಲಿ ಈ ಒಂದು ಕಾರ್ನರ್ ಮೀಟಿಂಗ್ ನಡೀತಾ ಇದೆ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಜಗತ್ತಿಗೆ ಅನೇಕ ಮಹಾಪುರುಷರುಗಳು, ಅನೇಕ ಮಹಾನುಭಾವರುಗಳು ಬಂದು ಹೋಗಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ತಿಳಿಸಿದಂತೆ ಸ್ವಾಮಿ ವಿವೇಕಾನಂದರು ಈ ಜಗತ್ತಿಗೆ ಬಂದು ಹೋಗಿದ್ದಾರೆ, ಬಸವಣ್ಣನವರು ಬಂದು ಹೋಗಿದ್ದಾರೆ, ಯೇಸು ಕ್ರಿಸ್ತರು ಬಂದು ಹೋಗಿದ್ದಾರೆ, ಪ್ರವಾದಿ ಮೊಹಮ್ಮದರು ಬಂದು ಹೋಗಿದ್ದಾರೆ, ಕನಕದಾಸರು ಬಂದು ಹೋಗಿದ್ದಾರೆ, ರಾಮಕೃಷ್ಣ ಪರಮಹಂಸರು ಬಂದು ಹೋಗಿದ್ದಾರೆ. ಈ ರೀತಿ ಅನೇಕ ಮಹಾಪುರುಷರುಗಳು, ಸಾಮಾಜಿಕ ನೇತಾರರು, ದಾರ್ಶನಿಕರು, ಪ್ರವಾದಿಗಳು ಬಂದು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಈ ಜಗತ್ತಿನಲ್ಲಿ ಮಾಡಿದ ಕೆಲಸ ಏನು ಎಂದು ಕೇಳಿದರೆ ಈ ಸಮಾಜವನ್ನು ಸುಧಾರಿಸುವಂತಹ ಕೆಲಸವನ್ನು ಅವರು ಮಾಡಿದರು. ಇಲ್ಲಿ ಒಳಿತಿನ ಸಂಸ್ಥಾಪನೆ, ಕೆಡುಕಿನ ಉಚ್ಚಾಟನೆಗಾಗಿ ಅವರೆಲ್ಲರೂ ಕೂಡ ಕೆಲಸ ಮಾಡಿದರು. ಇಲ್ಲಿ ಒಂದು ಶಾಂತಿಯ, ಸೌಹಾರ್ದತೆಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಎಂಬ ಕಳಕಳಿಯೊಂದಿಗೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಹೋದರು. ಆದರೆ ದುರದೃಷ್ಟವಶಾತ್ ಅವರೆಲ್ಲರೂ ಕೂಡ ಇಂದು ಕೆಲವೊಂದು ಧರ್ಮಗಳಿಗೆ, ಕೆಲವೊಂದು ವರ್ಗಗಳಿಗೆ, ಕೆಲವೊಂದು ಜಾತಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ. ಆದರೆ ಅವರೆಲ್ಲರೂ ಈ ರೀತಿ ಒಂದೊಂದು ಜಾತಿಗೆ, ಒಂದೊಂದು ಧರ್ಮಕ್ಕೆ ಸೀಮಿತರಾಗಬೇಕಾದವರಲ್ಲ. ಬದಲಾಗಿ ಅವರು ಒಟ್ಟು ಸಮಾಜದ ಆಸ್ತಿಯಾಗಿದ್ದಾರೆ, ಈ ಜಗತ್ತಿನ ಆಸ್ತಿಯಾಗಿದ್ದಾರೆ. ಅಂತಹ ಸಂದೇಶಗಳನ್ನು, ಅಂತಹ ಮಾರ್ಗದರ್ಶನಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಆದರೆ ಇಂದು ಈ ಎಲ್ಲ ಮಾರ್ಗದರ್ಶನಗಳು, ಈ ಎಲ್ಲ ಸಂದೇಶಗಳು ಕೇವಲ ಕೆಲವೊಂದು ವರ್ಗದ ಕೈಯಲ್ಲಿ ಮಾತ್ರ ಇದೆ. ಅದನ್ನು ಸಾರ್ವತ್ರೀಕರಣಗೊಳಿಸಬೇಕಾದಂತಹ ಅಗತ್ಯ ಇದೆ. ಪ್ರಸಕ್ತ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಎಂತಹ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಮನುಷ್ಯನ ಜೀವನ ಬಹಳ ದುಸ್ತರವಾಗಿ ಬಿಟ್ಟಿದೆ. ಕೊರೋನಾ ಬಂದಂತೂ ಮತ್ತೆ ಹೇಳುವುದೇ ಬೇಡ ನಮ್ಮ ಪರಿಸ್ಥಿತಿ ಏನಾಯಿತು ಅಂತ ಹೇಳಿ. ವಿಜ್ಞಾನದ ತುತ್ತ ತುದಿಯಲ್ಲಿರುವಂತಹ ನಾವು ಇಂದು ಕೊರೋನಾ ಎನ್ನುವಂತಹ ಕಣ್ಣಿಗೆ ಕಾಣದಂತಹ ಸಣ್ಣ ವೈರಸ್, ಸೂಕ್ಷ್ಮಾತಿ ಸೂಕ್ಷ್ಮ ವೈರಸ್ನ ವಿರುದ್ಧ ನಾವು ದುರ್ಬಲಾಗಿ ಬಿಟ್ಟಿದ್ದೇವೆ. ನಮ್ಮ ಯಾವ ಉಪಕರಣಗಳು ಇಂದು ಫಲಿಸ್ತಾ ಇಲ್ಲ. ಇದು ಯಾಕೆ ಹೀಗಾಗ್ತಾ ಇದೆ? ಸ್ವಲ್ಪ ಚಿಂತಿಸಬೇಕಾದಂತಹ ಅಗತ್ಯವಾಗಿದೆ. ಯಾವ ಭೂಮಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೋ ಇದು ದೇವನ ಭೂಮಿಯಾಗಿದೆ, ನಮ್ಮ ಸೃಷ್ಟಿಕರ್ತನ ಜಗತ್ತಾಗಿದೆ. ಸೃಷ್ಟಿಕರ್ತನ ಜಗತ್ತಿನಲ್ಲಿ ನಾವು ಜೀವಿಸುವಾಗ, ನಮ್ಮ ದೇವನ ಭೂಮಿಯಲ್ಲಿ ನಾವು ಬದುಕುವಾಗ ಆ ದೇವನ ಆದೇಶ ನಿರ್ದೇಶನಗಳೇನು ಎಂಬುದನ್ನು ನಾವು ತಿಳಿಯಬೇಕಾಗಿದೆ. ಅವನ ಆದೇಶದಂತೆ, ಅವನ ನಿರ್ದೇಶನದಂತೆ, ಅವನ ಮಾರ್ಗದರ್ಶನದಂತೆ ನಾವು ಈ ಭೂಮಿಯಲ್ಲಿ ಬದುಕುವುದಾದರೆ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು, ಸಮಸ್ಯೆಗಳು ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಜಗತ್ತಿನ ಕಡೆಗೆ ಒಮ್ಮೆ ಕಣ್ಣೋಡಿಸಿ ನೋಡಿ. ಜಗತ್ತು ಎಷ್ಟೊಂದು ಸುಂದರವಾದಂತಹ ಜಗತ್ತು, ಎಷ್ಟೊಂದು ವಿಸ್ಮಯಕಾರಿಯಾದಂತಹ ಜಗತ್ತು ನಮ್ಮ ಮುಂದೆ ಇದೆ. ನಿಮಗೆ ಎಲ್ಲಾದರೂ ನ್ಯೂನ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆಯೋ? ಎಲ್ಲಾದರೂ ತಪ್ಪು ನಿಮಗೆ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇದೆಯೋ? ಈ ಜಗತ್ತಿನಲ್ಲಿ ಯಾರಾದರೂ ಕೂಡ ಈ ಜಗತ್ತನ್ನು ವಿಮರ್ಶಿಸಿದವರಿದ್ದಾರೋ? ಅಂದರೆ ದೇವನ ಈ ಸೃಷ್ಟಿಯ ಬಗ್ಗೆ ಎಲ್ಲಾದರೂ ತಪ್ಪು ಕಂಡು ಹಿಡಿದವರಿದ್ದಾರೋ? ಸೂರ್ಯ ಅಲ್ಲಿರಬಾರದು, ನಕ್ಷತ್ರ ಅಲ್ಲಿರಬಾರದು, ಚಂದ್ರ ಇಲ್ಲಿರಬೇಕಾಗಿತ್ತು, ಸಮುದ್ರ ಇಲ್ಲಿ ಇರಲೇಬಾರದಾಗಿತ್ತು ಎಂದು ಯಾರಾದರೂ ಹೇಳಿದವರಿದ್ದಾರಾ? ದೇವನನ್ನು ನಿರಾಕರಿಸಿರಬಹುದು, ಪರಲೋಕವನ್ನು ನಿರಾಕರಿಸಿರಬಹುದು, ಆದರೆ ಈ ಜಗತ್ತನ್ನು ಯಾರು ಕೂಡ ನಿರಾಕರಿಸಲಿಲ್ಲ. ಈ ಅದ್ಭುತ ಸೃಷ್ಟಿ ಎಷ್ಟೊಂದು ಅಚ್ಚುಕಟ್ಟಾಗಿ ನಡೀತಾ ಇದೆ. ಸೂರ್ಯ ಚಂದ್ರರು ನೋಡಿ, ಅದು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ಅಲ್ಲೆಲ್ಲವೂ ಕೂಡ ನಮಗೆ ಶಾಂತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಪ್ರಾಣಿ ವರ್ಗವನ್ನು ನೋಡಿ, ಅಲ್ಲೂ ಕೂಡ ಘರ್ಷಣೆಗಳಿಲ್ಲ, ಅಲ್ಲೂ ಕೂಡ ಶಾಂತಿಯ ವಾತಾವರಣ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಸಸ್ಯ ವರ್ಗ ನೋಡಿ, ಅಲ್ಲೂ ಕೂಡ ಶಾಂತಿ ಇದೆ. ದೇವನ ಜಗತ್ತಿನಲ್ಲಿ ಶಾಂತಿಯೇ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಯಾಕೆಂತ ಹೇಳಿದರೆ ದೇವನು ಅಷ್ಟೊಂದು ಸುವ್ಯವಸ್ಥಿತವಾಗಿ ಈ ಜಗತ್ತನ್ನು ನಿರ್ಮಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಎಲ್ಲ ಸೃಷ್ಟಿಗಳಿಗೆ ದೇವನು ಯಾವ ಪಥವನ್ನು ತೋರಿಸಿಕೊಟ್ಟಿದ್ದಾನೋ, ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾನೋ ಆ ದಾರಿಯಲ್ಲಿ ಅದು ಸಾಗ್ತಾ ಇದೆ. ಆದ ಕಾರಣ ಎಲ್ಲೂ ಕೂಡ ನಿಮಗೆ ಘರ್ಷಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಚಂದ್ರರ ಮಧ್ಯೆ, ಹಗಲು ಇರುಳಿನ ಮಧ್ಯೆ ಎಲ್ಲಾದರೂ ಕೂಡ ನಿಮಗೆ ಸಂಘರ್ಷ ಇದ್ದದ್ದು ನೀವು ಕಂಡಿದ್ದೀರಾ? ಎಲ್ಲೂ ಕೂಡ ಸಂಘರ್ಷಗಳಿಲ್ಲ. ಆದರೆ ಸಂಘರ್ಷಗಳಿರುವುದು ಪ್ರಾಣಿ ವರ್ಗದಲ್ಲಾಗಿದೆ, ಮನುಷ್ಯ ವರ್ಗದಲ್ಲಾಗಿದೆ.
ಮನುಷ್ಯ ವರ್ಗದಲ್ಲಿ ಘರ್ಷಣೆಗಳನ್ನು, ಗೊಂದಲಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ಮನುಷ್ಯನು ದೇವನು ತೋರಿಸಿಕೊಟ್ಟಂತಹ ಆ ದಾರಿಯಿಂದ ವ್ಯತಿಚಲಿಸಿದಾಗ ಇಲ್ಲಿ ಸಂಘರ್ಷಗಳು, ಗೊಂದಲಗಳು, ಸಮಸ್ಯೆಗಳು ಉಂಟಾದವು. ಆದರೆ ದೇವನ ಇತರ ಸೃಷ್ಟಿಗಳಲ್ಲಿ ನಮಗೆ ಎಲ್ಲೂ ಕೂಡ ಸಂಘರ್ಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವೆಲ್ಲವೂ ಕೂಡ ದೇವನ ಆಜ್ಞೆಗೆ ಬದ್ಧವಾಗಿ ಅದು ಜೀವಿಸ್ತಾ ಇದೆ. ಪ್ರವಾದಿ ಮೊಹಮ್ಮದರು ಕೂಡ ಹೇಳಿದ್ದು ಅದನ್ನೇ ಆಗಿದೆ. ಮನುಷ್ಯ, ನೀನು ಕೂಡ ದೇವನ ಆಜ್ಞೆಯಂತೆ ಈ ಭೂಮುಖದಲ್ಲಿ ಜೀವಿಸು. ದೇವನ ಕಾನೂನಿನ ಪ್ರಕಾರ ನೀನು ಈ ಭೂಮಿಯಲ್ಲಿ ಜೀವಿಸಿದ್ದೇ ಆದರೆ ಮನುಷ್ಯ ವರ್ಗದಲ್ಲೂ ಕೂಡ ಘರ್ಷಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ವರ್ಗದಲ್ಲೂ ಕೂಡ ಗಲಾಟೆ, ಗೊಂದಲಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಮನುಷ್ಯ ಇಲ್ಲಿ ನೆಮ್ಮದಿಯಿಂದ, ಬಹಳ ಸುಖವಾಗಿ, ಸೌಹಾರ್ದತೆಯಿಂದ, ಶಾಂತಿಯಿಂದ ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಪ್ರೀತಿಯ ಬಂಧುಗಳೇ, ಈ ಜಗತ್ತಿನಲ್ಲಿ ಪ್ರವಾದಿ ಮೊಹಮ್ಮದರು ಅತ್ಯಂತ ಹೆಚ್ಚು ಸ್ಮರಿಸಲ್ಪಡುವಂತಹ ವ್ಯಕ್ತಿಯಾಗಿದ್ದಾರೆ. ಈ ಜಗತ್ತಿನಲ್ಲಿ ಪ್ರವಾದಿ ಮೊಹಮ್ಮದರ ಹೆಸರಿನಲ್ಲಿ ನಿಮಗೆ ಯಾವುದೇ ಒಂದು ಮಂದಿರವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಒಂದು ಸ್ಮಾರಕವನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿ ಮೊಹಮ್ಮದರ ಮೂರ್ತಿ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಲ್ಲ. ಅಷ್ಟೇಕೆ ಪ್ರವಾದಿ ಮೊಹಮ್ಮದರ ಒಂದೇ ಒಂದು ಫೋಟೋ, ಒಂದೇ ಒಂದು ಚಿತ್ರ ಈ ಜಗತ್ತಿನಲ್ಲಿ ಇಲ್ಲ. ಆದರೂ ಕೂಡ ಪ್ರವಾದಿ ಮೊಹಮ್ಮದರನ್ನು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರು ತಮ್ಮ ಹೃದಯದಲ್ಲಿ ಇರಿಸಿಕೊಂಡಿದ್ದಾರೆ. ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನಗಳನ್ನು, ಪ್ರವಾದಿ ಮೊಹಮ್ಮದರ ಸಂದೇಶವನ್ನು ಈ ಜಗತ್ತಿನ ಕೋಟ್ಯಾಂತರ ಜನರು ಅನುಸರಿಸ್ತಾ ಇದ್ದಾರೆ, ಪಾಲಿಸ್ತಾ ಇದ್ದಾರೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸ್ಮರಿಸಲ್ಪಡುವಂತಹ ವ್ಯಕ್ತಿಯಾಗಿದ್ದಾರೆ. ಪ್ರವಾದಿ ಮೊಹಮ್ಮದರು 14 ಶತಮಾನದ ಹಿಂದೆ ಜೀವಿಸಿದವರಾಗಿದ್ದಾರೆ. 14 ಶತಮಾನದ ಆಚೆ, 14 ಶತಮಾನದ ಹಿಂದೆ ಪ್ರವಾದಿ ಮೊಹಮ್ಮದರು ಬೋಧಿಸಿದಂತಹ ಬೋಧನೆಗಳು, ಅವರು ನೀಡಿದಂತಹ ಮಾರ್ಗದರ್ಶನಗಳು, ಅವರು ಬಿಟ್ಟು ಹೋದಂತಹ ಆದರ್ಶಗಳು, ಅದು ಇಂದಿನ ಕಾಲಕ್ಕೂ ಕೂಡ ಅದು ಪರ್ಯಾಪ್ತವಾಗಿದೆ. ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಬೋಧಿಸಿದಂತಹ ಬೋಧನೆಗಳು, ಅವರು ನೀಡಿದಂತಹ ಮಾರ್ಗದರ್ಶನಗಳು, ಅವರ ಆದರ್ಶಗಳು 21ನೇ ಶತಮಾನದಲ್ಲಿ ಜೀವಿಸುವಂತಹ ನಮಗೂ ಕೂಡ ಅದು ಸೂಕ್ತವಾಗಿದೆ. ಅವರ ಆದೇಶಗಳು, ಅವರ ನಿರ್ದೇಶನಗಳು ಕೂಡ ಇಂದಿಗೂ ಕೂಡ ಅದನ್ನು ಅಳವಡಿಸಲಿಕ್ಕೆ ಅದು ಸಾಧ್ಯ ಇದೆ ಮತ್ತು ನಮ್ಮ ಎಲ್ಲ ಸಮಸ್ಯೆಗಳನ್ನು ಆ ಮೂಲಕ ಪರಿಹರಿಸಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಪ್ರವಾದಿ ಮೊಹಮ್ಮದರು ಓರ್ವ ಆಧ್ಯಾತ್ಮಿಕ ನಾಯಕರಾಗಿದ್ದಾರೆ. ಪ್ರವಾದಿ ಮೊಹಮ್ಮದರು ಕೇವಲ ಆಧ್ಯಾತ್ಮಿಕತೆಯನ್ನು ಮಾತ್ರ ಬೋಧಿಸಿದವರಲ್ಲ, ಬದಲಾಗಿ ಈ ಭೂಲೋಕದಲ್ಲಿ ಮನುಷ್ಯ ಯಾವ ರೀತಿ ಜೀವಿಸಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟರು. ನಾವಿಂದು ಜೀವನವನ್ನು ವಿಭಜಿಸಿ ಬಿಟ್ಟಿದ್ದೇವೆ. ಲೌಕಿಕ ಜೀವನ ಬೇರೆ, ಅದೇ ರೀತಿ ಧಾರ್ಮಿಕ ಜೀವನ ಬೇರೆ. ಲೌಕಿಕ ಜೀವನ ಬೇರೆ, ಅದೇ ರೀತಿ ಆಧ್ಯಾತ್ಮಿಕ ಜೀವನ ಬೇರೆ ಅಂತ ಹೇಳಿ. ಆದರೆ ಪ್ರವಾದಿ ಮೊಹಮ್ಮದರು ಎಂದೂ ಕೂಡ ಜೀವನವನ್ನು ಅವರು ಬೇರ್ಪಡಿಸಲಿಲ್ಲ. ಜೀವನ ಎನ್ನುವುದು ಒಂದೇ ಎಂದು ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟರು. ಅವರು ಲೌಕಿಕ ಜೀವನ, ಅದೇ ರೀತಿ ಆಧ್ಯಾತ್ಮಿಕ ಜೀವನ, ಇದರ ಸಮನ್ವಯವನ್ನು ತಮ್ಮ ಜೀವನದ ಮೂಲಕ ಬಹಳ ಸುಂದರವಾಗಿ, ಸಮಗ್ರವಾಗಿ ಅವರು ತೋರಿಸಿಕೊಟ್ಟರು. 40ನೇ ವರ್ಷದಲ್ಲಿ ಪ್ರವಾದಿ ಮೊಹಮ್ಮದರಿಗೆ ಪ್ರವಾದಿತ್ವ ಲಭಿಸುತ್ತದೆ. ಆಗ ಅವರು ಹಿರಾ ಗುಹೆಯಲ್ಲಿದ್ದರು. ಅವರಿಗೆ ಪ್ರವಾದಿತ್ವ ಲಭಿಸಿದ ನಂತರ ಮತ್ತೆ ಅವರು ಈ ಹಿರಾ ಗುಹೆಗೆ ಹೋದಂತಹ ಚರಿತ್ರೆ ಇಲ್ಲ. ಬದಲಾಗಿ ಅವರು ಬದುಕಿದ್ದು ಮನುಷ್ಯರ ಮಧ್ಯೆಯಾಗಿದೆ. ಅವರು ಮಾತನಾಡಿದ್ದು ಮನುಷ್ಯರ ಬಗ್ಗೆಯಾಗಿದೆ. ಅವರು ಕೆಲಸ ಮಾಡಿದ್ದು ಮನುಷ್ಯರಿಗಾಗಿ ಆಗಿದೆ. ಈ ರೀತಿ ಮನುಷ್ಯರ ಮಧ್ಯೆ ಜೀವಿಸಿ ಮನುಷ್ಯರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವರು ಪ್ರಯತ್ನಿಸಿದರು. ಈ ರೀತಿ ಆಧ್ಯಾತ್ಮಿಕತೆ, ಲೌಕಿಕತೆಯ ಸಮನ್ವಯವನ್ನು ಅವರು ಸಾಧಿಸಿ ತೋರಿಸಿದರು. ಆದರೆ ಇಂದು ನಮ್ಮ ಜೀವನದಲ್ಲಿ ನಾವು ಲೌಕಿಕತೆಯನ್ನು, ಅದೇ ರೀತಿ ಧಾರ್ಮಿಕತೆಯನ್ನು ನಾವು ಬೇರ್ಪಡಿಸಿ ಬಿಟ್ಟಿದ್ದೇವೆ. ನಮ್ಮ ಧಾರ್ಮಿಕತೆ, ನಮ್ಮ ಆಧ್ಯಾತ್ಮಿಕತೆ ಕೇವಲ ಮಸೀದಿಗೆ, ಕೇವಲ ಇಗರ್ಜಿಗೆ, ಕೇವಲ ಮಂದಿರಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆ. ಅಲ್ಲಿ ನಾವು ದೇವರನ್ನು ಪ್ರಾರ್ಥಿಸ್ತೇವೆ, ಪೂಜಿಸ್ತೇವೆ, ದೇವರ ಮೇಲೆ ಭಯಭಕ್ತಿಯನ್ನು ತೋರಿಸ್ತೇವೆ. ಆದರೆ ಇದರಿಂದ ಹೊರಗೆ ಬಂದಾಗ ನಮ್ಮ ವ್ಯವಹಾರದಲ್ಲಿ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ಕುಟುಂಬದಲ್ಲಿ ಇಂತಹ ಧಾರ್ಮಿಕ ಮೌಲ್ಯಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಪ್ರವಾದಿ ಮೊಹಮ್ಮದರು ಹೇಳಿದರು, ಯಾವ ರೀತಿ ನೀನು ಮಸೀದಿಯಲ್ಲಿ, ಮಂದಿರದಲ್ಲಿ, ಇಗರ್ಜೆಯಲ್ಲಿ ನಿನ್ನ ದೇವ ಭಯಭಕ್ತಿಯನ್ನು ತೋರಿಸ್ತೀಯೋ ಅದೇ ರೀತಿ ಅಲ್ಲಿಂದ ಹೊರಗೆ ಬಂದಾಗ ಕೂಡ ನಿನ್ನ ಭಯಭಕ್ತಿ ಅದೇ ತರ ಆಗಿರಬೇಕು ಅಂತ ಹೇಳಿ, ಅದೇ ರೀತಿಯಾಗಿರಬೇಕು. ದೇವನು ನಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಟ್ಟು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟು ಇಲ್ಲಿ ಯಾವ ರೀತಿ ಬದುಕಬೇಕು ಎಂದು ದೇವನು ತೋರಿಸಿಕೊಟ್ಟಿದ್ದಾನೆ. ಪ್ರವಾದಿ ಮೊಹಮ್ಮದರ ಅದರ ರೋಲ್ ಮಾಡೆಲ್ ಆಗಿದ್ದಾರೆ.
ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ ಎಂದು ಪವಿತ್ರ ಕುರಾನ್ ಪ್ರವಾದಿ ಮುಹಮ್ಮದರ ಬಗ್ಗೆ ಪರಿಚಯಿಸುತ್ತದೆ. ಲಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ, ನಿಮಗೆ ಪ್ರವಾದಿ ಮುಹಮ್ಮದರ ಜೀವನದಲ್ಲಿ ಅತ್ಯುತ್ತಮವಾದಂತಹ ಮಾದರಿ ಇದೆ ಅಂತೇಳಿ. ಪ್ರವಾದಿ ಮುಹಮ್ಮದರ ಮಾದರಿ ಅದು ಸಾರ್ವಕಾಲಿಕವಾದಂತಹ ಮಾದರಿಯಾಗಿದೆ. ಪ್ರವಾದಿ ಮುಹಮ್ಮದರ ಮಾದರಿ ಅದು ಸಾರ್ವಕಾಲಿಕವಾದಂತಹ, ಅದೇ ರೀತಿ ಸಮಗ್ರವಾದಂತಹ, ಸಾರ್ವತ್ರಿಕವಾದಂತಹ ಮಾದರಿಯಾಗಿದೆ. ಪ್ರವಾದಿ ಮುಹಮ್ಮದರ ಬಗ್ಗೆ ಪವಿತ್ರ ಕುರಾನ್ ಹೇಳ್ತದೆ, ವಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸಿ ಬಶೀರಂ ವ ನಜೀರಾ, ನಾವು ಪ್ರವಾದಿ ಮುಹಮ್ಮದರನ್ನು ಈ ಜಗತ್ತಿಗೆ ಶುಭವಾರ್ತೆ ನೀಡುವವರಾಗಿ, ಮುನ್ನೆಚ್ಚರಿಕೆ ನೀಡುವವರಾಗಿ ಕಳುಹಿಸಿದ್ದೇವೆ ಎಂದು. ಪ್ರವಾದಿ ಮುಹಮ್ಮದರು ಮುಸ್ಲಿಮರ ಪ್ರವಾದಿ ಅಲ್ಲ. ಪವಿತ್ರ ಕುರಾನ್ನಲ್ಲಿ ದೇವನು ಪ್ರವಾದಿ ಮುಹಮ್ಮದರನ್ನು ಪರಿಚಯಿಸುವುದು, ಪ್ರವಾದಿ ಮುಹಮ್ಮದರು ಇಡೀ ಜಗತ್ತಿನ ಪ್ರವಾದಿಯಾಗಿದ್ದಾರೆ ಅಂತೇಳಿ. ಇಡೀ ಜಗತ್ತಿಗೆ ಶುಭವಾರ್ತೆ ನೀಡುವವರಾಗಿ, ದೇವನನ್ನು ಪರಿಚಯಿಸುವವರಾಗಿ, ವಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸಿ ಬಶೀರಂ ವ ನಜೀರಾ ಅಂತ ಹೇಳಿ, ನಾವು ನಿಮ್ಮನ್ನು ಶುಭವಾರ್ತೆ ನೀಡುವವರಾಗಿ ಕಳಿಸಿದ್ದೇವೆ. ದೇವನ ಪರಿಚಯಿಸುವುದು, ಅದೇ ರೀತಿ ಮರಣಾನಂತರ ಒಂದು ಜೀವನ ಇದೆ, ಅಲ್ಲಿ ಸ್ವರ್ಗ ಇದೆ ಎನ್ನುವಂತಹ ಒಂದು ಶುಭವಾರ್ತೆಯನ್ನು ಪ್ರವಾದಿ ಮುಹಮ್ಮದರು ನೀಡ್ತಾರೆ. ಅದೇ ರೀತಿ ಮುನ್ನೆಚ್ಚರಿಕೆಯನ್ನು ನೀಡುವವರಾಗಿ ಪ್ರವಾದಿ ಮುಹಮ್ಮದರನ್ನು ಕಳುಹಿಸಲಾಗಿದೆ. ನೋಡು, ನಿನ್ನ ಜೀವನ ಪರೀಕ್ಷೆಯಾಗಿದೆ, ಈ ಪರೀಕ್ಷೆಯಲ್ಲಿ ನೀನು ಪಾಸಾಗಬೇಕು, ತೇರ್ಗಡೆ ಆಗಬೇಕು. ಈ ಜೀವನದ ಬಳಿಕ ಮತ್ತೊಂದು ಜೀವನ ಇದೆ, ಮರಣಾನಂತರ ಜೀವನ, ಅದನ್ನು ಪರಲೋಕ ಜೀವನ ಅಂತ ಕರೆಯಲಾಗ್ತದೆ. ಅಲ್ಲಿ ನರಕ ಎಂಬುದಿದೆ, ಆ ನರಕದ ಮುನ್ನೆಚ್ಚರಿಕೆಯನ್ನು ಅವರು ನೀಡಿದರು. ಈ ರೀತಿ ಸ್ವರ್ಗದ ಸುವಾರ್ತೆ, ನರಕದ ಮುನ್ನೆಚ್ಚರಿಕೆ. ಜೀವನ ಎಂಬುದು ಅದೊಂದು ಪರೀಕ್ಷೆಯಾಗಿದೆ ಮತ್ತು ಅದೊಂದು ಅಕೌಂಟಬಿಲಿಟಿ ಆಗಿದೆ, ಅದರ ಉತ್ತರದಾಯಿತ್ವ ಆಗಿದೆ. ಮರಣಾನಂತರ ನಮ್ಮನ್ನು ದೇವನ ಮುಂದೆ ಹಾಜರುಗೊಳಿಸಲಾಗುವುದು. ನಮ್ಮ ಸಂಪೂರ್ಣ ಜೀವನದ ಲೆಕ್ಕಾಚಾರ ಅಲ್ಲಿ ತೆಗೆಯಲಾಗ್ತದೆ. ನಮಗೆ ನೀಡಿದಂತಹ 60 ವರ್ಷ, 70 ವರ್ಷ, 80 ವರ್ಷದ ಆಯಸ್ಸು, ಈ ಆಯಸ್ಸಿನಲ್ಲಿ ನೀನು ಏನು ಮಾಡಿದ್ದಿ ಎಂಬುದರ ಸಂಪೂರ್ಣ ಲೆಕ್ಕಾಚಾರವನ್ನು ದೇವನು ತೆಗೆಯುತ್ತಾನೆ. ಅಲ್ಲಿ ನಾವು ವಿಜಯ ಹೊಂದಬೇಕಾದರೆ, ಆ ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಹೊಂದಬೇಕಾದರೆ, ಈ ಲೋಕದಲ್ಲಿ ನಾವು ದೇವನ ನಿಯಮಕ್ಕೆ ಬದ್ಧವಾಗಿ ಪ್ರವಾದಿ ಮುಹಮ್ಮದರು ತೋರಿಸಿದ ರೀತಿಯಲ್ಲಿ ನಾವು ಬದುಕಬೇಕಾಗಿದೆ. ಪ್ರೀತಿಯ ಬಂಧುಗಳೇ, ಪ್ರವಾದಿ ಮುಹಮ್ಮದರನ್ನು ಪವಿತ್ರ ಕುರಾನ್ನ ಮತ್ತೊಂದು ಕಡೆ ಪರಿಚಯಿಸುವುದು, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತುಲ್ ಲಿಲ್ ಆಲಮೀನ್, ನಾವು ಪ್ರವಾದಿ ಮುಹಮ್ಮದರನ್ನು ಇಡೀ ವಿಶ್ವಕ್ಕೆ ಅನುಗ್ರಹವಾಗಿ ಕಳುಹಿಸಿದ್ದೇವೆ ಎಂದು. ಇಡೀ ವಿಶ್ವಕ್ಕೆ ಅನುಗ್ರಹ, ಅವರು ಕೇವಲ ಮುಸ್ಲಿಮರಿಗೆ ಅನುಗ್ರಹ ಅಂತ ಹೇಳಲಿಲ್ಲ, ಅವರು ಇಡೀ ವಿಶ್ವಕ್ಕೆ ಅನುಗ್ರಹವಾಗಿದ್ದಾರೆ ಅಂತ ಹೇಳಿ. ಯಾವ ರೀತಿ ನಾನು ಹೇಳಿದೆ, ಇತರ ಮಹಾಪುರುಷರುಗಳು ಅವರು ಇಡೀ ಜಗತ್ತಿನ ಆಸ್ತಿಯು, ಅದೇ ರೀತಿ ಪ್ರವಾದಿ ಮುಹಮ್ಮದರು ಇಡೀ ಜಗತ್ತಿನ ಆಸ್ತಿಯಾಗಿದೆ. ಅವರ ಸಂದೇಶವನ್ನು ಪಡೆಯಲಿಕ್ಕೆ, ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಲಿಕ್ಕೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಅವರು ಕೇವಲ ಮನುಷ್ಯರಿಗೆ ಮಾತ್ರ ರಹ್ಮತುಲ್ ಲಿಲ್ ಆಲಮೀನ್ ಅಲ್ಲ, ಅವರು ಅನುಗ್ರಹವಾಗಿ ಬಂದವರಲ್ಲ, ಬದಲಾಗಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವರು ಅನುಗ್ರಹವಾಗಿದ್ದಾರೆ. ಪ್ರಾಣಿ ಪಕ್ಷಿಗಳ ಮೇಲೆ ಅನುಕಂಪ ತೋರಿಸಬೇಕು, ಅದನ್ನು ಉಪದ್ರವಿಸಬಾರದು, ಅದಕ್ಕೆ ತೊಂದರೆ ಕೊಡಬಾರದು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿರುವರು. ಈ ರೀತಿ ಪ್ರವಾದಿ ಮುಹಮ್ಮದರು ಇಡೀ ವಿಶ್ವಕ್ಕೆ ಅನುಗ್ರಹವಾಗಿ ಬಂದವರಾಗಿದ್ದಾರೆ. 1400 ವರ್ಷಗಳ ಹಿಂದೆ ಬದುಕಿದ್ರು ಕೂಡ ಅವರ ಮಾರ್ಗದರ್ಶನ ಇಂದಿಗೂ ಕೂಡ ಸೂಕ್ತ ಆಗಿದೆ. ಪ್ರವಾದಿ ಮುಹಮ್ಮದರ ಶಿಕ್ಷಣ, ಅವರ ಮಾರ್ಗದರ್ಶನ ಅದು ಸಮಗ್ರವಾದಂತಹ ಮಾರ್ಗದರ್ಶನವಾಗಿದೆ. ಜೀವನದ ಯಾವುದಾದರೂ ಒಂದು ಸೀಮಿತ ಕ್ಷೇತ್ರಕ್ಕೆ ಮಾತ್ರ ಪ್ರವಾದಿ ಮುಹಮ್ಮದರು ಮಾರ್ಗದರ್ಶನ ಮಾಡಿದ್ದಲ್ಲ, ಬದಲಾಗಿ ಜೀವನದ ವಿಶಾಲ ರಂಗಗಳಿಗೆ ಪ್ರವಾದಿ ಮುಹಮ್ಮದರು ಮಾರ್ಗದರ್ಶನ ಮಾಡಿದ್ದಾರೆ. ಜೀವನದ ಕ್ಷೇತ್ರಗಳೆಂದು ಗುರುತಿಸಲ್ಪಡುವಂತಹ ವೈಯಕ್ತಿಕ ಕ್ಷೇತ್ರ, ಕೌಟುಂಬಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಿಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೂಕ್ತವಾದಂತಹ, ನಿಖರವಾದಂತಹ, ಸ್ಪಷ್ಟವಾದಂತಹ, ಸಮಗ್ರವಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಒಬ್ಬ ತಂದೆಯಾಗಿ, ಒಬ್ಬ ಪತಿಯಾಗಿ, ಒಬ್ಬ ನಾಯಕನಾಗಿ, ಒಬ್ಬ ಗುರುವಾಗಿ, ಒಬ್ಬ ಸೇನಾ ನಾಯಕನಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ನ್ಯಾಯಾಧೀಶನಾಗಿ, ಈ ರೀತಿ ಜೀವನದ ವಿವಿಧ ರಂಗಗಳಿಗೆ ಅವರವರು ಹೀರೋ ಆಗಿದ್ದರು ಅಂತ ಹೇಳಿ ಪ್ರೊಫೆಸರ್ ರಾಮಕೃಷ್ಣ ರಾವ್ ತನ್ನ ಗ್ರಂಥವಾದಂತಹ ಮೊಹಮ್ಮದ್ ಮಹಾನ್ ಪ್ರವಾದಿ ಎಂಬ ಈ ಗ್ರಂಥದಲ್ಲಿ ಅವರು ಉಲ್ಲೇಖಿಸ್ತಾರೆ. ಈ ರೀತಿ ಜೀವನದ ಎಲ್ಲ ರಂಗಗಳಿಗೂ ಕೂಡ ಪ್ರವಾದಿ ಮೊಹಮ್ಮದರು ಮಾರ್ಗದರ್ಶಕರಾಗಿದ್ದಾರೆ, ಮಾದರಿಯಾಗಿದ್ದಾರೆ.
ರೋಲ್ ಮಾಡೆಲ್ ಆಗಿದ್ದಾರೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶ ಯಾವುದು ಎಂದು ಕೇಳಿದರೆ ಅದು ಏಕದೇವ ಏಕ ಮಾನವ ಕುಲ ಆಗಿದೆ. ಏಕದೇವನನ್ನು ಪ್ರವಾದಿ ಮೊಹಮ್ಮದರು ಪರಿಚಯಿಸಿದರು. ನಾವೆಲ್ಲರೂ ಕೂಡ ಒಬ್ಬ ದೇವನ ದಾಸರಾಗಿದ್ದೇವೆ, ಒಬ್ಬ ದೇವನ ಸೃಷ್ಟಿಗಳಾಗಿದ್ದೇವೆ. ನಾವು ಹಿಂದೂ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಕ್ರೈಸ್ತ ಆಗಿರಬಹುದು, ಬೌದ್ಧ ಆಗಿರಬಹುದು, ಜೈನ ಆಗಿರಬಹುದು, ಸಿಖ್ ಆಗಿರಬಹುದು, ಫಾರ್ಸಿ ಆಗಿರಬಹುದು, ಯಾವುದೇ ಸಮುದಾಯಕ್ಕೆ ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಬಹುದು. ಆದರೆ ಎಲ್ಲರನ್ನೂ ಸೃಷ್ಟಿಸಿದವನು ಒಬ್ಬನು ಮಾತ್ರ, ಆ ಏಕೈಕ ದೇವನು ಮಾತ್ರ. ಇದನ್ನು ಯಾರೂ ಕೂಡ ನಿರಾಕರಿಸಲಿಲ್ಲ. ಇಷ್ಟ ತನಕ ಯಾರು ಕೂಡ ನಿರಾಕರಿಸುವುದಿಲ್ಲ. ಎಲ್ಲ ಧರ್ಮದವರು ಹೇಳುವುದು ನಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬನೇ ಅಂತ ಹೇಳಿ. ಪ್ರವಾದಿ ಮೊಹಮ್ಮದರು ಇದನ್ನು ಜನರಿಗೆ ಮನಮುಟ್ಟುವ ಶೈಲಿಯಲ್ಲಿ ಅವರು ವಿವರಿಸಿಕೊಡ್ತಾರೆ. ಆ ಏಕದೇವನನ್ನು ಪರಿಚಯಿಸ್ತಾರೆ ಮತ್ತು ಜನರಿಗೆ ಕರೆ ನೀಡ್ತಾರೆ, ನೀವು ಆ ಏಕದೇವನನ್ನು ಅರಿಯಬೇಕು, ಅವನನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ನಿನ್ನ ಸೃಷ್ಟಿಕರ್ತನನ್ನು ನೀನು ಅರಿಯಬೇಕು. ನನಗೆ ನನ್ನ ಸೃಷ್ಟಿಕರ್ತನ ಬಗ್ಗೆ ಗೊತ್ತಿಲ್ಲ ಎನ್ನುವುದು ಅದು ದೊಡ್ಡ ದುರಂತ ಆಗಿದೆ. ಇನ್ನ ಶಿರ್ಕಲ್ ಅಲುಲ್ಮುನ್ ಅಲೀಮ್ ಅಂತ ಹೇಳಿ ಪವಿತ್ರ ಕುರಾನ್ ಹೇಳ್ತದೆ. ದೇವನಿಗೆ ಸಹಭಾಗಿಗಳನ್ನು ಮಾಡೋದು ಅದು ನೀವು ಮಾಡುವಂತಹ ಅತ್ಯಂತ ದೊಡ್ಡ ಅಕ್ರಮವಾಗಿದೆ ಅಂತ ಹೇಳಿ. ನನಗೆ ನನ್ನ ದೇವನ ಬಗ್ಗೆ ಗೊತ್ತಿಲ್ಲದಿರೋದು, ನನ್ನನ್ನು ಸೃಷ್ಟಿಸಿದವನು ಯಾರು ಎಂದು ನನಗೆ ಅರಿವಿಲ್ಲದಿರುವುದು, ನನಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತಹ ಆ ದೇವನ ಪರಿಚಯ ಇಲ್ಲದಿರುವುದು, ನನ್ನ ಹೃದಯದ ಬಡಿತವನ್ನು ನಿಯಂತ್ರಿಸ್ತಾ ಇರುವವನು, ನನ್ನ ಆತ್ಮವನ್ನು ನಿಯಂತ್ರಿಸುತ್ತಾ ಇರುವವನ ಬಗ್ಗೆ ನನಗೆ ಗೊತ್ತಿಲ್ಲ ಎನ್ನುವುದು ಈ ಜಗತ್ತಿನಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಅಕ್ರಮ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಈ ರೀತಿ ದೇವನ ಪರಿಚಯವನ್ನು ಮಾಡಿಕೊಟ್ಟರು. ಅದೇ ರೀತಿ ಪ್ರವಾದಿ ಮೊಹಮ್ಮದರು ನೀಡಿದಂತಹ ಮತ್ತೊಂದು ಬಹು ಮುಖ್ಯವಾದಂತಹ ಸಂದೇಶ ಏಕ ಮಾನವ ಕುಲ ಆಗಿದೆ ಅಂತ. ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ನಮ್ಮ ಆದಿಪಿತ, ನಮ್ಮ ಆದಿ ಮಾತೆ ಒಬ್ಬರೇ ಆಗಿದ್ದಾರೆ. ಆದ ಕಾರಣ ನಾವು ಹಿಂದೂ ಆಗಿರಬಹುದು, ಯಾವ ಕ್ರೈಸ್ತ ಆಗಿರಬಹುದು, ಮುಸ್ಲಿಂ ಆಗಿರಬಹುದು, ಯಾವುದೇ ಧರ್ಮಕ್ಕೆ ನಾವು ಸೇರಿದವರಾಗಿರಬಹುದು, ಆದರೆ ನಾವೆಲ್ಲರೂ ಕೂಡ ಇಲ್ಲಿ ಬಂದದ್ದು ಒಂದೇ ಮೂಲದಿಂದ. ಆದ ಕಾರಣ ನಾವೆಲ್ಲರೂ ಕೂಡ ಏಕೋದರ ಸಹೋದರರಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಭಿನ್ನತೆಗಳಿಲ್ಲ, ಮೇಲು ಕೀಳು ಇಲ್ಲ ಎಂದು ಪ್ರವಾದಿ ಮೊಹಮ್ಮದರು ಈ ಜಗತ್ತಿನ ಮುಂದೆ ಸಾರಿದರು. ಮಾನವ ಸಮಾನತೆ, ಇದು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಪ್ರತಿಪಾದಿಸಿದಂತಹ ಒಂದು ದೊಡ್ಡ ಆದರ್ಶವಾಗಿದೆ. ಮನುಷ್ಯರೆಲ್ಲರೂ ಸಮಾನರು ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಕರಿಯನಿರಲಿ, ಬಿಳಿಯನಿರಲಿ, ಅರಬನಿರಲಿ, ಅರಬೇತರನಿರಲಿ, ನೀವೆಲ್ಲರೂ ಕೂಡ ಸಮಾನರಾಗಿದ್ದೀರಿ, ನೀವೆಲ್ಲರೂ ಕೂಡ ಒಂದೇ ಆಗಿದ್ದೀರಿ. ಆದರೆ ಶ್ರೇಷ್ಠತೆ ಇರುವುದು ಧರ್ಮನಿಷ್ಠೆಯ ಆಧಾರದಲ್ಲಿ, ದೇವ ಭಯಭಕ್ತಿಯ ಆಧಾರದಲ್ಲಿ. ನೀವು ಶ್ರೇಷ್ಠರಾಗುವುದು ನೀವೆಷ್ಟು ದೇವಭಕ್ತರು, ನೀವೆಷ್ಟು ಧರ್ಮನಿಷ್ಠರು ಎಂಬ ಆಧಾರದಲ್ಲಾಗಿದೆ ಹೊರತು ಕುಲಗೋತ್ರದ ಹೆಸರಲ್ಲಿ, ಹುಟ್ಟಿನ ಹೆಸರಲ್ಲಿ, ಭಾಷೆಯ ಹೆಸರಲ್ಲಿ, ಪ್ರದೇಶದ ಹೆಸರಲ್ಲಿ, ಜನಾಂಗದ ಹೆಸರಲ್ಲಿ, ದೇಶದ ಹೆಸರಲ್ಲಿ ಯಾರೂ ಕೂಡ ಶ್ರೇಷ್ಠರಾಗುವುದಿಲ್ಲ. ಶ್ರೇಷ್ಠತೆಯ ಮಾನದಂಡ ಧರ್ಮನಿಷ್ಠೆ, ದೇವ ಭಯಭಕ್ತಿಯಾಗಿದೆ. ಯಾರು ದೇವನ ಆ ಒಂದು ಆದೇಶದಂತೆ ಈ ಭೂಮುಖದಲ್ಲಿ ಬದುಕುತ್ತಾನ ಅವನಾಗಿದ್ದಾನೆ ಮನುಷ್ಯರ ಪೈಕಿ ಶ್ರೇಷ್ಠ. ಅದರ ಹೊರತು ಯಾವುದೇ ಮೇಲ್ಮೆ ಇಲ್ಲಿ ಇಲ್ಲ. ಎಲ್ಲರೂ ಕೂಡ ಸಮಾನರು ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಬೋಧಿಸಿದರು. ಪ್ರವಾದಿ ಮೊಹಮ್ಮದರ ಈ ಒಂದು ತತ್ವ ಆಧುನಿಕ ಜಗತ್ತಿಗೆ ಬಹಳ ಸೂಕ್ತವಾಗಿದೆ. ಪ್ರಸಕ್ತ ಸಮಾಜ ಬಹಳ ಗೊಂದಲದಿಂದ ಕೂಡಿದೆ. ಅವಿಶ್ವಾಸದ, ಅಶಾಂತಿಯ, ಸಂಘರ್ಷದ, ಅಸಹಿಷ್ಣುತೆಯ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ. ನೀವು ಯಾರತ್ರಾದರೂ ಹೋಗಿ ಕೇಳಿದರೆ ಈ ಸಮಾಜದ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ಯಾರಿಗೂ ಕೂಡ ಸಮಾಧಾನ ಇಲ್ಲ. ಯಾರಿಗೂ ಕೂಡ ಪ್ರಸಕ್ತ ಸಮಾಜದ ಬಗ್ಗೆ ಸಂತೃಪ್ತಿ ಇಲ್ಲ. ಎಲ್ಲರೂ ಒಂದು ರೀತಿಯ ಜಿಗುಪ್ಸೆಯನ್ನು ಕಾಣ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ? ನಾವೆಲ್ಲರೂ ಕೂಡ ಸ್ವಲ್ಪ ಆಲೋಚಿಸಬೇಕಾಗಿದೆ. ನಾವು ಇಲ್ಲಿ ದಾರಿ ತಪ್ಪಿದ್ದೇವೆ. ಯಾವ ದೇವನ ಆದೇಶಗಳು ನಮ್ಮ ಬಳಿ ಇದೆಯೋ ಅದನ್ನು ನಾವು ಅನುಸರಿಸ್ತಾ ಇಲ್ಲ. ಯಾವ ಧಾರ್ಮಿಕ ಗ್ರಂಥಗಳು ನಮ್ಮ ಬಳಿ ಇದೆಯೋ ಅದನ್ನು ನಾವು ಅನುಸರಿಸ್ತಾ ಇಲ್ಲ. ಆದ ಕಾರಣ ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಎಲ್ಲ ಧರ್ಮಗಳು ಹೇಳುವುದು ಸೌಹಾರ್ದತೆಯನ್ನಾಗಿದೆ. ಎಲ್ಲ ಧರ್ಮಗಳು ಬಯಸುವುದು ಶಾಂತಿಯನ್ನಾಗಿದೆ, ನೆಮ್ಮದಿಯನ್ನಾಗಿದೆ. ಪರಸ್ಪರ ಕಲಹ, ಪರಸ್ಪರ ದೂಷಣೆ, ಪರಸ್ಪರ ಮೂದಲಿಕೆಯನ್ನು ಯಾವ ಧರ್ಮವೂ ಕೂಡ ಪ್ರತಿಪಾದಿಸುವುದಿಲ್ಲ.
ಎಲ್ಲರೂ ಕೂಡ ಬಯಸುವುದು ಸೌಹಾರ್ದತೆಯನ್ನಾಗಿದೆ. ಈ ಧಾರ್ಮಿಕ ಚಿಂತನೆಗಳನ್ನು ನಾವು ಅಳವಡಿಸಿದ್ದೇ ಆದರೆ ಖಂಡಿತವಾಗಿಯೂ ಇಲ್ಲಿ ಸೌಹಾರ್ದದ, ಶಾಂತಿಯ ಒಂದು ವಾತಾವರಣವನ್ನು ನಮಗೆ ನಿರ್ಮಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಅತ್ಯಂತ ದೊಡ್ಡ ಸಮಾಜ ಸೇವಕರಾಗಿದ್ದರು. ಎಲ್ಲರ ಸಹಾಯವನ್ನು ಅವರು ಮಾಡ್ತಾ ಇದ್ದರು, ಎಲ್ಲರಿಗೆ ಸಹಾಯವನ್ನು ಅವರು ಮಾಡ್ತಾ ಇದ್ದರು. ಈ ಜಾತಿ ಆ ಜಾತಿ ಅಂತ ಹೇಳಿ ಅವರು ನೋಡ್ತಾ ಇರಲಿಲ್ಲ, ಶತ್ರು ಮಿತ್ರ ಅಂತ ಹೇಳಿ ಅವರು ನೋಡ್ತಾ ಇರಲಿಲ್ಲ. ಮನುಷ್ಯರೆಂಬ ನೆಲೆಯಲ್ಲಿ ಎಲ್ಲರಿಗೂ ಕೂಡ ಅವರು ತನ್ನ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದರು. ನಿರ್ಗತಿಕರು, ಬಡವರು, ದೀನ ದಲಿತರು, ಅನಾಥರು ಇವರ ಬಗ್ಗೆ ಹೆಚ್ಚು ಕರುಣೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿರಿ, ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಎಂದು. ಭೂಮಿಯಲ್ಲಿರುವವರ ಮೇಲೆ ನಾವು ಕರುಣೆ ತೋರಬೇಕು. ನನ್ನ ಪಕ್ಕದ ಮನೆಯ ಅವನ ಅವಸ್ಥೆ ಏನು ಅಂತ ಹೇಳಿ ನನಗೆ ತಿಳುವಳಿಕೆ ಇರಬೇಕು. ನೆರೆಯಾತ ಹಸಿದಿರುವಾಗ ಹೊಟ್ಟೆ ತುಂಬ ಉಂಡು ಮಲಗುವವನು ನನ್ನವನಲ್ಲ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ನೆರೆಯಾತ ಹಸಿದಿರುವಾಗ ಆತ ಯಾರೇ ಆಗಿರಲಿ, ಆತ ಮುಸ್ಲಿಂ ಆಗಿರಲಿ, ಹಿಂದೂ ಆಗಿರಲಿ, ಕ್ರೈಸ್ತ ಆಗಿರಲಿ, ಅಥವಾ ದೇವನನ್ನು ನಂಬದವನೇ ಆಗಿರಲಿ, ಯಾರೇ ಆದರೂ ಕೂಡ ಅವನು ಹಸಿದಿದ್ದರೆ ಅವನ ಹಸಿವನ್ನು ತಣಿಸುವಂತಹ ಕೆಲಸ ನೀನು ಮಾಡಬೇಕು ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಇಲ್ಲದಿದ್ದರೆ ನೀನು ಮುಸಲ್ಮಾನನಾಗಲಿಕ್ಕೆ ಸಾಧ್ಯ ಇಲ್ಲ, ನೀನು ಸತ್ಯವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನೀನು ಧರ್ಮನಿಷ್ಠನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಈ ರೀತಿ ಪ್ರವಾದಿ ಮೊಹಮ್ಮದರು ಹೇಳಿದ್ದು ಮಾತ್ರ ಅಲ್ಲ, ಅದನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ರು ಕೂಡ. ಪ್ರವಾದಿ ಮೊಹಮ್ಮದರು ಕೇವಲ ಧರ್ಮೋಪದೇಶಕ ಆಗಿರಲಿಲ್ಲ, ಕೇವಲ ಉಪದೇಶಕ, ಬೋಧಕ ಮಾತ್ರ ಆಗಿರಲಿಲ್ಲ. ಬದಲಾಗಿ ಯಾವುದನ್ನು ಅವರು ಜನರಿಗೆ ಉಪದೇಶಿಸ್ತಾ ಇದ್ರು ಅದನ್ನು ಮೊತ್ತ ಮೊದಲು ತನ್ನ ಜೀವನದಲ್ಲಿ ಅಳವಡಿಸ್ತಾ ಇದ್ರು, ಅಳವಡಿಸಿ ತೋರಿಸ್ತಾ ಇದ್ರು. ದೇವನ ಆಜ್ಞೆಗಳು, ದೇವನ ವಾಣಿ ಅವರ ಮೇಲೆ ಅವತೀರ್ಣಗೊಳ್ತದೆ. ಪ್ರವಾದಿ ಮೊಹಮ್ಮದರ ಮೇಲೆ ಪವಿತ್ರ ಕುರಾನ್ನ ರೂಪದಲ್ಲಿ ಅದು ನಮ್ಮ ಮುಂದೆ ಇದೆ. ದೇವನ ವಾಣಿ ಅವತೀರ್ಣಗೊಂಡಾಗ ಮೊತ್ತ ಮೊದಲು ಅದನ್ನು ಅವರು ಅನುಸರಿಸ್ತಾ ಇದ್ರು, ಅವರು ಅದನ್ನು ಪಾಲಿಸ್ತಾ ಇದ್ರು, ಮತ್ತೆ ಅವರು ಜನರಿಗೆ ಹೇಳ್ತಾ ಇದ್ರು. ಈ ರೀತಿ ಅವರು ಜನರನ್ನು ಸುಧಾರಿಸಿದರು, ವ್ಯಕ್ತಿಯ ಸುಧಾರಣೆಯನ್ನು ಮಾಡಿದರು, ವ್ಯಕ್ತಿಯ ಪರಿವರ್ತನೆ. ಇದು ಪ್ರವಾದಿ ಮೊಹಮ್ಮದರು ಮಾಡಿದಂತಹ ದೊಡ್ಡ ಕೆಲಸ. ವ್ಯಕ್ತಿಯ ಬದಲಾವಣೆ, ಮನುಷ್ಯನ ಮನಸ್ಸನ್ನು ಅವರು ಬದಲಾಯಿಸಿದರು. ಮನುಷ್ಯನ ಮನಸ್ಸನ್ನು ಬದಲಾಯಿಸಿದರೆ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಆಯುಧದಿಂದ ನಮಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಆಯುಧದ ಬಲದಿಂದ ಅವನ ಮನಸ್ಸನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಎನ್ನುವುದು ಅದು ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ. ಧಾರ್ಮಿಕತೆ ಎನ್ನುವುದು, ಆಧ್ಯಾತ್ಮಿಕತೆ ಎನ್ನುವುದು ಅದು ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ. ಈ ಮನಸ್ಸನ್ನು, ಆತ್ಮವನ್ನು, ಹೃದಯವನ್ನು ಪರಿವರ್ತಿಸುವಂತಹ ಕೆಲಸ ಮಾಡಬೇಕು. ಈ ರೀತಿ ಪ್ರವಾದಿ ಮೊಹಮ್ಮದರು ಜನರ ಹೃದಯವನ್ನು ಪರಿವರ್ತಿಸುವುದರ ಮೂಲಕ ಆ ಅರೇಬಿಯಾದಲ್ಲಿ ಒಂದು ಉತ್ತಮ ಕಲ್ಯಾಣ, ಒಂದು ರಾಷ್ಟ್ರವನ್ನು, ಒಂದು ಸಮಾಜವನ್ನು ಅವರು ನಿರ್ಮಿಸ್ತಾರೆ. ಅನೈತಿಕತೆಯ ದ್ವಾರಗಳನ್ನು ತೆರೆದಿಟ್ಟು ನಾವಿಲ್ಲಿ ಒಂದು ಆದರ್ಶ ಸಮಾಜವನ್ನು ನಿರೀಕ್ಷಿಸುವುದು. ಎಲ್ಲ ಅನೈತಿಕ ದ್ವಾರಗಳು ತೆರೆದಿದೆ, ಆದರೆ ನಮಗೆ ಇಲ್ಲಿ ಬೇಕು ಒಂದು ಸ್ವಸ್ಥ ಸಮಾಜ, ಒಂದು ಭದ್ರತೆ ಇರುವಂತಹ, ನಿರ್ಭಯವಾದಂತಹ ಒಂದು ಸಮಾಜ. ಇದು ಖಂಡಿತವಾಗಿಯೂ ನೆರವೇರಿಸಲಿಕ್ಕೆ ಹೋಗುವಂತಹದ್ದಲ್ಲ. ಇದೊಂದು ದೊಡ್ಡ ಬೂಟಾಟಿಕೆಯಾಗಿದೆ. ಇಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರಗಳು ನಡೆಯುತ್ತಾ ಇದೆ, ದಿನ ದಿನೇ ಮಹಿಳೆಯರ ಮೇಲೆ ಬಲಾತ್ಕಾರಗಳು ನಡೆಯುತ್ತಾ ಇದೆ, ಹೆಣ್ಣಿನ ಶೋಷಣೆ ನಡೆಯುತ್ತಾ ಇದೆ, ಸಮಾಜಘಾತುಕ ಕೃತ್ಯಗಳು ಇಲ್ಲಿ ನಡೆಯುತ್ತಾ ಇದೆ, ಕೊಲೆ ದರೋಡೆ ನಡೆಯುತ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ಏನು ಕಾರಣ ಎಂದು ಕೇಳಿದರೆ ಎಲ್ಲ ಅನೈತಿಕತೆಯ ದ್ವಾರಗಳು ಇಲ್ಲಿ ತೆರೆಯಲ್ಪಟ್ಟಿದೆ, ಎಲ್ಲ ಕೆಡುಕಿನ ಬಾಗಿಲುಗಳು ತೆರೆದಿದೆ. ಮದ್ಯಪಾನ ಇದೆ, ಅದೇ ರೀತಿ ಇಲ್ಲಿ ಅಶ್ಲೀಲ ಕೇಂದ್ರಗಳಿದೆ ಮತ್ತು ಅಮಲು ಪದಾರ್ಥ, ಎಲ್ಲ ಅನೈತಿಕತೆಯ ದ್ವಾರಗಳು ತೆರೆದಿದೆ. ಆದ ಕಾರಣ ಸಮಾಜ ಕೆಡುಕಿನಿಂದ ತುಂಬಿದೆ. ಪ್ರವಾದಿ ಮೊಹಮ್ಮದರು ತನ್ನ ಕಾಲದಲ್ಲಿ ಯಾವೆಲ್ಲ ಕೆಡುಕುಗಳನ್ನು ನಾವು ಇಂದು ಕಾಣ್ತಾ ಇದ್ದೇವೋ ಅಂತಹದೇ ಕೆಡುಕುಗಳು ಅಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲೂ ಕೂಡ ಇತ್ತು. ಪ್ರವಾದಿ ಮೊಹಮ್ಮದರು ಮಾಡಿದಂತಹ ಕೆಲಸ ಏನು ಎಂದು ಕೇಳಿದರೆ, ಅವರು ಮೊತ್ತ ಮೊದಲಿಗೆ ಎಲ್ಲ ಕೆಡುಕಿನ ದ್ವಾರಗಳನ್ನು ಮುಚ್ಚಿಸಿದರು. ಎಲ್ಲ ಅನೈತಿಕತೆಯ ದ್ವಾರಗಳನ್ನು, ಬಾಗಿಲುಗಳನ್ನು ಅವರು ಮುಚ್ಚಿಸಿದರು. ಆಗ ಆಟೋಮೆಟಿಕ್ ಆಗಿ ತನ್ನಿಂತಾನೇ ಅಲ್ಲಿ ಒಂದು ಉತ್ತಮ ರಾಷ್ಟ್ರ ಅಲ್ಲಿ ನಿರ್ಮಾಣ ಆಗ್ತದೆ. ಇದಾಗಿದೆ ಪರಿವರ್ತನೆಯ ಕಲ್ಪನೆ. ಸ್ವತಃ ನಾನು ಬದಲಾಗಬೇಕು,
ನಾನು ಬದಲಾದರೆ ನನ್ನ ಕುಟುಂಬ ಬದಲಾಗ್ತದೆ, ನನ್ನ ಕುಟುಂಬ ಬದಲಾದರೆ ನನ್ನ ಸಮಾಜ ಬದಲಾಗ್ತದೆ, ನನ್ನ ಸಮಾಜ ಬದಲಾದರೆ ನನ್ನ ರಾಜ್ಯ, ನನ್ನ ರಾಷ್ಟ್ರ, ಇಡೀ ವಿಶ್ವವೇ ಬದಲಾಗಿ ಬಿಡ್ತದೆ. ಇದಾಗಿದೆ ಪರಿವರ್ತನೆ ಕಲ್ಪನೆ. ನಾನು ಸರಿಯಾಗದೆ ಸಮಾಜ ಸರಿಯಾಗಬೇಕು ಎನ್ನುವುದು ಅದು ದೊಡ್ಡ ಮೂರ್ಖತನವಾಗಿದೆ. ಅದು ನಡೆಯಲಿಕ್ಕೆ ಹೋಗುವಂತಹದ್ದಲ್ಲ. ಅದು ಖಂಡಿತವಾಗಿಯೂ ಸಂಭವಿಸುವುದಿಲ್ಲ. ಬದಲಾಗಿ ವ್ಯಕ್ತಿ ಬದಲಾಗಬೇಕು. ಪ್ರವಾದಿ ಮುಹಮ್ಮದರು ಮನುಷ್ಯನನ್ನು ಪರಿಚಯಿಸಿದರು. ಯಾವ ರೀತಿ ದೇವನನ್ನು ಪರಿಚಯಿಸಿದರೋ ಅದೇ ರೀತಿ ಮನುಷ್ಯನನ್ನು ಪರಿಚಯಿಸಿದರು. ಮನುಷ್ಯ ಅಂದರೆ ಯಾರು? ನೀನು ಯಾತಕ್ಕಾಗಿ ಈ ಭೂಲೋಕಕ್ಕೆ ಬಂದಿದ್ದಿ? ಇಲ್ಲಿ ಗಲಾಟೆ ಮಾಡಲು, ಹೊಡೆದಾಡಲು, ಬಡಿದಾಡಲು, ಅಥವಾ ಈ ಜಗತ್ತಿನ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಲು ಬಂದಿದ್ಯಾ? ಅಲ್ಲ. ಮನುಷ್ಯ ಬರುವುದು ಇಲ್ಲಿ ಒಳಿತಿನ ಸಂಸ್ಥಾಪನೆ, ಕೆಡುಕಿನ ಉಚ್ಚಾಟನೆಗಾಗಿ ಆಗಿದೆ. ಇಲ್ಲಿ ಒಳಿತನ್ನು ಸಂಸ್ಥಾಪಿಸುವವನು ಮನುಷ್ಯ ಎನ್ನುವುದು. ಈ ರೀತಿ ಮನುಷ್ಯನನ್ನು ಪರಿಚಯಿಸಿದರು. ಅದೇ ರೀತಿ ಮನುಷ್ಯನ ಹೊಣೆಗಾರಿಕೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು. ಮನುಷ್ಯ ಅಂತ ಹೇಳಿದರೆ ಖಲೀಫತುಲ್ಲಾ, ಅಲ್ಲಾಹನ ಪ್ರತಿನಿಧಿ ಅಂತ ಹೇಳಿ. ಅಲ್ಲಾಹನ ಪ್ರತಿನಿಧಿ ಅಂದರೆ ದೇವನ ಪ್ರತಿನಿಧಿ. ದೇವನು ಯಾವ ಆದೇಶಗಳನ್ನು ನಮಗೆ ನೀಡಿದಾನೋ ಆ ಆದೇಶದಂತೆ ಜೀವಿಸುವವ ಅಂತ ಹೇಳಿ ಮನುಷ್ಯನ ಬಗ್ಗೆ ಪ್ರವಾದಿ ಮುಹಮ್ಮದರು ಅವರಿಗೆ ಪರಿಚಯಿಸಿ ಕೊಟ್ಟರು. ಅದೇ ರೀತಿ ಒಂದು ಶಾಂತಿಯ ಸೌಹಾರ್ದದ ವಾತಾವರಣ ಕಟ್ಟಲಿಕ್ಕಾಗಿ ಪ್ರವಾದಿ ಮುಹಮ್ಮದರು ಬಹಳಷ್ಟು ಪರಿಶ್ರಮಿಸಿದರು. ಪ್ರವಾದಿ ಮುಹಮ್ಮದರು ಮಕ್ಕಾದಿಂದ ಮದೀನಾಕ್ಕೆ ವಲಸೆ ಹೋಗುವುದು, ಅದನ್ನು ಹಿಜ್ರತ್ ಎನ್ನಲಾಗ್ತದೆ. ಅಲ್ಲಿ ವಲಸೆ ಹೋದಾಗ ಮದೀನಾದಲ್ಲಿ ಪ್ರವಾದಿ ಮುಹಮ್ಮದರು ಮಾಡಿದಂತಹ ಮೊತ್ತ ಮೊದಲ ಕೆಲಸ ಅಲ್ಲಿರುವಂತಹ ಎಲ್ಲ ಪಂಗಡದವರನ್ನು ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ಮಾಡಿ, ಒಂದು ಸಭೆ ನಡೆಸಿ ಇಲ್ಲಿ ಒಂದು ಶಾಂತಿಯ ಸೌಹಾರ್ದದ ಒಂದು ವಾತಾವರಣವನ್ನು ನಿರ್ಮಿಸಬೇಕಂತೇಳಿ ಅವರು ಹೇಳ್ತಾರೆ. ಈ ರೀತಿ ಅವರಿಗೆ ಪವಿತ್ರ ಕುರಾನ್ನ ಬೋಧನೆಗಳನ್ನು ನೀಡ್ತಾರೆ. ಯಾ ಅಯ್ಯುಹನ್ನಾಸ್ ಇನ್ನ ಖಲಕ್ನಾಕುಂ ಮಿನ್ ಝಕರಿನ್ ವ ಉನ್ಸಾ ವಜಅಲ್ನಾಕುಂ ಶೂಬನ್ ವ ಕಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಓ ಮನುಷ್ಯ, ನಿನ್ನನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಇಲ್ಲಿ ಉಂಟು ಮಾಡಲಾಗಿದೆ. ನಿನ್ನನ್ನು ವಿವಿಧ ಗೋತ್ರಗಳಾಗಿ, ವಿವಿಧ ಜನಾಂಗಗಳಾಗಿ ಮಾಡಿದ್ದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ. ಧರ್ಮನಿಷ್ಠನೇ ನಿಮ್ಮಲ್ಲಿ ಅತಿ ಶ್ರೇಷ್ಠನು ಅಂತ ಹೇಳಿ ಪವಿತ್ರ ಕುರಾನ್ನ ಸೂಕ್ತಗಳನ್ನು ಅಲ್ಲಿ ಅವರು ಪ್ರತಿಪಾದಿಸ್ತಾರೆ ಪ್ರವಾದಿ ಮುಹಮ್ಮದರು. ಈ ರೀತಿ ಒಂದು ಶಾಂತಿಯ ಸೌಹಾರ್ದದ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಯಿತು. ಪ್ರವಾದಿ ಮುಹಮ್ಮದರು ಈ ಜಗತ್ತು ಕಂಡಂತಹ ಮಹಾ ಮಾನವತಾವಾದಿ. ಎಲ್ಲರೊಂದಿಗೂ ಕೂಡ ಒಂದೇ ರೀತಿಯಾಗಿ ಅವರು ವರ್ತಿಸ್ತಾ ಇದ್ದರು. ಯಾವ ಧರ್ಮಕ್ಕೆ ಸೇರಿದವನಾಗಿರಲು ಕೂಡ ಎಲ್ಲರಿಗೂ ಕೂಡ ಗೌರವವನ್ನು ನೀಡ್ತಾ ಇದ್ದರು. ತನ್ನ ಶತ್ರುವನ್ನು ಕೂಡ ಪ್ರೀತಿಸಿದಂತಹ ವ್ಯಕ್ತಿತ್ವವಾಗಿತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯಕ್ತಿತ್ವ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತು ಕಂಡಂತಹ ಓರ್ವ ಶ್ರೇಷ್ಠ ಮಹಿಳಾ ವಿಮೋಚಕರಾಗಿದ್ದಾರೆ. ಮಹಿಳೆಗೆ ಇಂದು ಸಮಾಜದಲ್ಲಿ ಯಾವ ಸ್ಥಾನಮಾನ ಇದೆ ಎಂಬುದು ನಮಗೆಲ್ಲರಿಗೂ ಗೊತ್ತು. ಅದನ್ನು ಹೆಚ್ಚು ವಿವರಿಸುವಂತಹ ಅಗತ್ಯ ಇಲ್ಲ. ಮಹಿಳೆಗೆ ನಾವು ಯಾವ ಸ್ಥಾನಮಾನವನ್ನು ಈ ಜಗತ್ತಿನಲ್ಲಿ ನೀಡಿದ್ದೇವೆ ಅಂತ ಹೇಳಿ. ಮಹಿಳೆ ಇಂದು ಕೇವಲ ಭೋಗದ ವಸ್ತುವಾಗಿ ಮಾರ್ಪಟ್ಟಿದ್ದಾಳೆ. ಮಹಿಳೆ ಇಂದು ಸೌಂದರ್ಯದ ಸಾಧನವಾಗಿ ಬಿಟ್ಟಿದ್ದಾಳೆ. ಮಹಿಳೆ ಇಂದು ಜಾಹೀರಾತಿನ ವಸ್ತುವಾಗಿ ಮಾರ್ಪಟ್ಟಿದ್ದಾಳೆ. ಮಹಿಳೆ ಇಂದು ಬಂಡವಾಳಶಾಹಿಗಳ ಸರಕಾಗಿ ಇಂದು ಮಾರ್ಪಟ್ಟಿದ್ದಾಳೆ. ಈ ರೀತಿ ಮಹಿಳೆಯ ಸ್ಥಾನಮಾನವನ್ನು ನಾವು ಈ ರೀತಿ ನೀಡಿದ್ದೇವೆ. ಮಹಿಳೆಯ ಮಾನ ಮರ್ಯಾದೆಯನ್ನು ನಾವು ಹರಾಜು ಮಾಡ್ತಾ ಇದ್ದೇವೆ. ಒಂದು ಸಾಧನ ಇಲ್ಲಿ ಮಾರಾಟ ಆಗಬೇಕಾದರೆ ಅಲ್ಲಿ ಮಹಿಳೆಯ ಒಂದು ನಗ್ನ ಚಿತ್ರ ಅದರಲ್ಲಿ ಇರಬೇಕು. ಒಂದು ಬ್ಲೇಡ್ ಮಾರಾಟ ಮಾಡುವುದಾದರೂ ಕೂಡ ಅಲ್ಲಿ ಒಂದು ಮಹಿಳೆಯ, ಸ್ತ್ರೀಯ ನಗ್ನ ಫೋಟೋ ಇರಬೇಕು. ಇಂತಹ ಒಂದು ಸ್ಥಿತಿಗೆ ನಾವು ಮಹಿಳೆಯನ್ನು ತಳ್ಳಿಬಿಟ್ಟಿದ್ದೇವೆ. ಪ್ರವಾದಿ ಮುಹಮ್ಮದರು 6ನೇ ಶತಮಾನದಲ್ಲಿ ಮಹಿಳೆಗೆ ಬೇಕಾದಂತಹ ಎಲ್ಲ ಹಕ್ಕುಗಳನ್ನು ನೀಡಿದರು. ಇಂತಹದೇ ಆದಂತಹ ಒಂದು ಕಿರಾತಕ ಸಂಪ್ರದಾಯ, ಇದಕ್ಕಿಂತಲೂ ನಿಕೃಷ್ಟವಾದಂತಹ ಒಂದು ಸಮಾಜ ಅಂದು ಅರೇಬಿಯಾದಲ್ಲಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲಘಟ್ಟದಲ್ಲಿ. ಹುಟ್ಟಿದ ಮಗು ಹೆಣ್ಣು ಎಂದ ತಕ್ಷಣ ಆ ಹೆಣ್ಣು ಮಗುವನ್ನು ಕೊಂಡು ಹೋಗಿ ಜೀವಂತವಾಗಿ ಹೂಳುವಂತಹ ಒಂದು ಕಿರಾತಕ ಸಂಪ್ರದಾಯ ಇತ್ತು. ಆದರೆ ಪ್ರವಾದಿ ಮುಹಮ್ಮದರು ಇದೆಲ್ಲವನ್ನು ಕೂಡ ಅಲ್ಲಿ ಕೊನೆಗಾಣಿಸಿದರು. ಮಹಿಳೆಗೆ ಒಂದು ಉನ್ನತ ಸ್ಥಾನಮಾನವನ್ನು ನೀಡಿದರು. ಎಲ್ಲ ರೀತಿಯ ಹಕ್ಕುಗಳನ್ನು ನೀಡಿದರು. ಮಹಿಳೆಗೆ ಬದುಕುವ ಹಕ್ಕು, ಮಹಿಳೆಗೆ ಮಾತನಾಡುವಂತಹ ಹಕ್ಕು, ಮಹಿಳೆಗೆ ಶಿಕ್ಷಣದ ಹಕ್ಕು, ಮಹಿಳೆಗೆ ಆಸ್ತಿಯ ಹಕ್ಕು, ಮಹಿಳೆಗೆ ಮರುವಿವಾಹದ ಹಕ್ಕು. ಈ ರೀತಿ ಮಹಿಳೆಗೆ ಎಲ್ಲ ರೀತಿಯ ಹಕ್ಕುಗಳನ್ನು, ಸ್ವಾತಂತ್ರ್ಯವನ್ನು ಅವರು ನೀಡಿದರು. ಪ್ರೀತಿಯ ಬಂಧುಗಳೇ, ಈ ರೀತಿ ಪ್ರವಾದಿ ಮುಹಮ್ಮದರ ಮಾರ್ಗದರ್ಶನ, ಅದು ಸಮಗ್ರವಾದಂತಹ ಮಾರ್ಗದರ್ಶನ, ಅದು ಸಾರ್ವತ್ರಿಕವಾದಂತಹ ಮಾರ್ಗದರ್ಶನ, ಅದು ಸಾರ್ವಕಾಲಿಕವಾದಂತಹ ಮಾರ್ಗದರ್ಶನ. ಈ ಮಾರ್ಗದರ್ಶನದ ಅಧ್ಯಯನವನ್ನು ನಾವು ಮಾಡಬೇಕು.
ಅವರ ಜೀವನ ಮತ್ತು ಸಂದೇಶವನ್ನು ನಾವು ಚೆನ್ನಾಗಿ ಅಧ್ಯಯನ ನಡೆಸಿದ್ದೇ ಆದರೆ ಒಂದು ಸತ್ಯ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಂದು ಯಾವ ಸಮಸ್ಯೆಗಳಲ್ಲಿ ನಾವು ತೊಳಲಾಡ್ತಾ ಇದ್ದೇವೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಪ್ರವಾದಿ ಮುಹಮ್ಮದರ ಜೀವನ ಮತ್ತು ಸಂದೇಶದಲ್ಲಿ ಇದೆ ಅಂತ ಹೇಳಿ ಆ ಒಂದು ಸತ್ಯವನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಮೂಲಕ ಒಂದು ಶಾಂತಿಯ ಸೌಹಾರ್ದದ ವಾತಾವರಣವನ್ನು ಇಲ್ಲಿ ಕಟ್ಟಿ ಬೆಳೆಸಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಸರ್ವಶಕ್ತನಾದಂತಹ ಆ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು.